ಟೂರ್ ಮತ್ತೆ ಮಾಡ್ಲಾ ಎಂತ ಹೇಳಿ? ನಾನೀಗ ಮೊನ್ನೆ ನಿಮ್ಮ ಹತ್ರ ಈಗ ಇದ್ರ ಬಗ್ಗೆ ಮಾತಾಡಿದ್ನಲ್ಲ, ಸೌಜನ್ಯ ಕೇಸ್ ಬಗ್ಗೆ. ಹಾ ಹಾ ಅದೀಗ ಸಂಘದವರ ಧರ್ಮಸ್ಥಳ ಸಂಘದವರಲ್ಲಿ ಪ್ರತಿಭಟನೆ ಆಗ್ತಿರುವಾಗ ನೀವು ಹೋಗಿ ಗಲಾಟೆ ಮಾಡ್ತಿದ್ರಲ್ಲ, ಹಾ ಅದು ಎಲ್ಲ ಸಂಘದವರಿಗೆ ಹೆಸರು ಬಂತಲ್ಲ ಸರ್ ಈಗ ಅಲ್ಲಿ. ಹಾ ಆಯ್ತು, ಮಾತಾಡ್ತೇನೆ ಅದ್ರ ಬಗ್ಗೆ ಮಾತಾಡ್ತೇನೆ ನಿಮ್ಮ ಹತ್ರ ಮತ್ತೆ. ಈಗ ಮಾತಾಡ್ಲಿಕ್ಕೆ ಆಗುದಿಲ್ವಾ? ಇಲ್ಲ ಇಲ್ಲ, ಅಲ್ಲ, ನಾನು ಹೇಳಿ ಕೇಳಿ ಸರ್, ಹಾ ಇದೇ ತರ ಮಾಡಿದ್ರೆ ನಾವು 1 ರೂಪಾಯಿ ಹಣ ಕಟ್ಟುದಿಲ್ಲ, ಗೊತ್ತಾಯ್ತಲ್ಲ. ಎಲ್ಲರೂ ನಾವು ಒಟ್ಟಾಗ್ತೇವೆ, ಅಲ್ಲಿ ಹೋಗಿ ಗಲಾಟೆ ಮಾಡುವಂತದ್ದು ಎಂತ ಇದೆ? ಸೌಜನ್ಯ ಪರವಾಗಿ ಹೋರಾಟ ಮಾಡುತ್ತೆ, ಇವ್ರು ಎಂತ ಗಲಾಟೆ ಮಾಡುದು ಎಂತ ಇದೆ? ನೋಡಿ ಎಲ್ಲರಿಗೆ ಹೆಸರಲ್ವಾ? ನೋಡಿ, ಅಲ್ಲಿ ಹಣ ಕಟ್ಟುದಿಲ್ಲ, ಎಂತ ಬೇಕಾದ್ರೂ ಮಾಡಿ. ಅಲ್ಲಲ್ಲ, ಒಂದ್ ನಿಮಿಷ ನೀವು ಕೇಳಿ. ಹೇಳಿ. ಅಲ್ಲಿ ಹೋದವರು ಸೌಜನ್ಯನಿಗೆ ವಿರೋಧ ಅಂತೇಳಿ ಯಾರು ಹೇಳಿದ್ದಾರೆ? ಯಾರು ಹೇಳಿಲ್ಲ. ಲೈವದಲ್ಲಿ ನೋಡ್ತಾ ಇದ್ದೀನಿ ನಾನಿಲ್ಲಿ. ಅಲ್ಲಲ್ಲ, ನೀವು ಲೈವ್ ನೋಡಿ, ಸೌಜನ್ಯನಿಗೆ ಯಾರು ಕೂಡ ವಿರೋಧ ಮಾಡ್ಲಿಲ್ಲ. ಅಲ್ಲಿ ಹೋದವರು ಮಹಿಳೆಯರು, ಅವರು ನಾನು ಮೊನ್ನೆ ನಿಮ್ಮ ಹತ್ರ ಹೇಳಿದ ಹಾಗೆ ಅವ್ರು ಏನ್ ಕೇಳಿದ್ರೆ ಸೌಜನ್ಯನ ಪರವಾಗಿಯೇ ಬಂದವರು. ಆದ್ರೆ ನಾನೀಗ ಲೈವದಲ್ಲಿ ನೋಡ್ತಾ ಇದ್ದೀನಿ, ಯಾಕೆ ಅವ್ರು ಗಲಾಟೆ ಮಾಡ್ತಾ ಇದ್ರ? ಅವ್ರಿಗೆ ಹೇಳಿ ನೀವು. ಅಲ್ಲಲ್ಲ, ಗಲಾಟೆ ಹಣ ಕಟ್ಟುದಿಲ್ಲ, ಎಲ್ಲ ಒಟ್ಟಾಗ್ತೇವೆ ನಾವು ಮಹಿಳೆಯರು. ಒಂದ್ ಹೆಣ್ಣಿಗೆ ನ್ಯಾಯ ಸಿಗ್ಬೇಕು, ನ್ಯಾಯ ಸಿಗ್ಬಾರ್ದು ಅಂತ ಯಾರು ಪ್ರತಿಭಟನೆಗೆ ಹೋಗಿದಾರಲ್ಲ, ಒಂದ್ ನಿಮಿಷ ಅಲ್ಲಿ ಲೈವ್ ಅಲ್ಲಿ ಯಾರು ಮಾತಾಡಿದಾರೆ ಅಂತ ಹೇಳ್ತಿರಲ್ಲ, ಅವ್ರು ನಿಮ್ಗೆ ಇದಿದ್ರೆ ಕೇಳಿ, ಅಲ್ಲಿ ಯಾರು ಹೋದವ್ರ ಹತ್ರ ಅವ್ರು ನ್ಯಾಯ ಕೊಡಿಸಬಾರ್ದು ಅಂತ ಹೋಗಿದಾರ, ಏನಂತ ಹೋಗಿದಾರೆ ಅಂತ ಹೇಳಿ ಸಭೆ ಕರೀನಿ, ನಾವೆಲ್ಲ ಮಾತಾಡ್ತೇವೆ. ಏನ್ ನಮ್ಗೆ ಯಾರು ಧರ್ಮಕ್ಕೆ ಹಣ ಕೊಡ್ಲಿಲ್ಲ, ಕೈಯಿಂದ ಕೊಡ್ಲಿಲ್ಲ, ನಿಮ್ ಕೈಯಿಂದ ಕೊಡ್ಲಿಲ್ಲ, ಗೊತ್ತಾಯ್ತಲ್ಲ. ಒಂದ್ ನಿಮಿಷ, ನೀವು ನ್ಯಾಯ ಸಿಗ್ಬೇಕಂತ ಎಲ್ಲ ನ್ಯಾಯ ಕೊಡಿಸುವ ನೋಡಿ ನ್ಯಾಯ ಅಲ್ಲಲ್ಲ, ಲೈವ್ ನೀವು ಬೇರೆ ಉಳಿದದ್ದು ಎಲ್ಲ ಲೈವ್ ನೋಡ್ಕೊಂಡು ಮತ್ತೆ ಮಾಡ್ತಾರೆ ನೀವು. ಅವ್ರು ಎಂತ ಮಾತಾಡಿದಾರೆ? ಹೌದೌದು, ಅಲ್ಲಲ್ಲ, ನಾನು ಕೂಡ ನಿಮ್ಮ ಹತ್ರ ಮಾತಾಡ್ತೇನೆ. ಕೋವಿಡ್ ಟೈಮ್ ಅಲ್ಲಿ ಸಹ ನೀವು ಬಡ್ಡಿ ತಕೊಂಡಿದ್ರಿ, ಏನ್ ಧರ್ಮಕ್ಕೆ ಹಣ ಕೊಡ್ಲಿಲ್ಲ? ಬಡ್ಡಿ ತಗೊಳ್ಳೋದಲ್ಲ, ಸಂಘದ ಇದರಲ್ಲಿ ಬಡ್ಡಿ ತಗೊಳ್ಳೋದೆ ಅದು ಇದು ಆಗುದಿಲ್ಲ ಅಲ್ಲ. ಹೌದಾ, ಬಡ್ಡಿ ತಕೊಂಡಿದ್ರೆ ಈಗ ಯಾಕೆ ಅಲ್ಲೋ ಈಗ ಲೈವ್ ಅಲ್ಲಿ ಅವ್ರು ಮಾತಾಡ್ತಿದ್ರ? ಅಲ್ಲ, ಲೈವ್ ಅವ್ರು ಮಾತಾಡ್ತಾರೆ, ಇದ್ ಮಾಡ್ತಾರೆ. ಸಂಘದವರೇ, ಗ್ರಾಮಾಭಿವೃದ್ಧಿ ಎಲ್ಲ ಇದ್ದವ್ರು ಹೆಂಗಸ್ರ ಅವ್ರನ್ನ ಕರ್ಕೊಂಡು ಹೋಗಿ ಮಾತಾಡ್ತಿದ್ರು. ಯಾಕೆ ಮಾತಾಡ್ತಿದ್ರು? ಯಾಕೆ ಅಲ್ಲಿ ಪ್ರತಿಭಟನೆಗೆ ಅವ್ರಿಗೆ ಭಂಗ ತರ್ಬೇಕು? ಇವ್ರ ಮನೇಲಿ ಹೆಣ್ಮಕ್ಳು ಇಲ್ವಾ? ಒಂದ್ ಹೆಣ್ಣಿಗೆ ನ್ಯಾಯ ಸಿಗ್ಬಾರ್ದು ಅಂತ ಹೇಳಿ ಅಲ್ಲ, ಯಾರು ಮಾಡಿದ್ದಾರೆ? ಯಾರು ಹಾಗೆ ಮಾಡ್ಲಿಲ್ಲ, ಹಣ ಕೊಟ್ಟುದಿಲ್ಲ. ಎಂತ ಬೇಕಾದ್ರೆ ಮಾಡಿ, ನೀವು ಯಾರು ಕೊಟ್ಟುದಿಲ್ಲ, ಎಲ್ಲ ಒಟ್ಟಾಗ್ತೀವಿ. ಎಂತ ಮಾಡೋದಿದ್ರೆ ಮಾಡ್ಕೊಳ್ಳಿ ನೀವು. ಫೈನಾನ್ಸ್ ಇಂದ ಹಣ ತಕ್ಕ ಬಂದು ಕೊಟ್ಟು ಈಗ ಎಲ್ಲ ಅವ್ರು ಅಲ್ಲಿ ಗಲಾಟೆ ಮಾಡ್ಲಿಕ್ಕೆಲ್ಲ ಬಿಟ್ಟಿದ್ರಲ್ಲ. ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನಿಮ್ಮ ಹತ್ರ ನಾನು ನೋಡ್ತಾ ಇದ್ದೆ, 1 ರೂಪಾಯಿ ಹಣ ಕೊಟ್ಟುದಿಲ್ಲ. ಅಲ್ಲಲ್ಲ, ಎಂತ ನೀವು ನೋಡಿದಿರಿ? ಬರುವಾರ ಕೊಟ್ಟುದಿಲ್ಲ. ಅಲ್ಲಲ್ಲ, ಎಂತ ನೀವು ನಾನೀಗ ನಿಮ್ಮ ಹತ್ರ ಮಾತಾಡೋದು, ನೀವು ಮೊನ್ನೆ ಅವ್ರ ಪರವಾಗಿ ಮಾತಾಡಿದ್ರಲ್ಲ, ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಯಾರು ಪರವಾಗಿ ಮಾತಾಡಿದ್ದು ಹೇಳ್ತೀನಲ್ಲ. ನೀವು ಈಗ ಲೈವ್ ನೋಡಿ, ಗೊತ್ತಾಗ್ತದೆ ನಿಮ್ಗೆ. ನಾವು 1 ರೂಪಾಯಿ ಹಣ ಅಲ್ಲ, ನೀವು ಯಾವ್ದು ಇದಂತ ಹೇಳ್ತಿದ್ರಿ? ಸಿಗುವ ತನಕ ನಾವು ಹಣ ಕೊಟ್ಟುದಿಲ್ಲ. ಅವಳಿನ 1 ರೂಪಾಯಿ ಹಣ ಕೊಟ್ಟುದಿಲ್ಲ. ಎಂತ ಮಾಡಿದ್ರು ಮಾಡ್ಕೊಳ್ಳಿ ನೀವು. ಅಲ್ಲ, ನೀವು ಯಾವ್ದು ಹೋರಾಟ ಆಗ್ತಾ ಇದೆ, ಇವ್ರು ಹೊಯ್ಕೊಂಡು ಇವತ್ತು ಗಲಾಟೆ ಮಾಡ್ತಾ ಇದ್ದಾರೆ. ಯಾರ ಹತ್ರ ಕೇಳಿ ಹೋಗಿದ್ರಿ ಇವ್ರು? ಎಲ್ಲ ಸದಸ್ಯರಿಗೆ ಅಲ್ಲ, ಒಂದು ನಿಮಿಷಮ್ಮ, ನೀವು ಯಾವ್ದು ಲೈವ್ ಇದ್ ಮಾಡಿದಿರಿ, ನಿಮ್ಗೆ ಅದ್ರಲ್ಲಿ ಇದಾಗಿದೆ. ಅದೇ ರೀತಿಯಲ್ಲಿ ಇಡೀ ಸಭೆಯಲ್ಲಿ ಕೂಡ ಎಂತ ಆಗಿದೆ ಅದನ್ನೆಲ್ಲವೂ ಕೂಡ ಸ್ಟಡಿ ಮಾಡ್ಕೊಳ್ಳಿ. ಮತ್ತೆ ಇದ್ರೆ ನಾವು ಮಾತಾಡುವ, ನಿಮ್ಮ ಹತ್ರ ಮಾತಾಡ್ತೇನೆ, ಆಯ್ತಾ? ನೀವು ಅಲ್ಲಿ ಹೋದವರು ಮೊನ್ನೆ ಹಾಗೆ ಉಜಿರೆಯಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಧರ್ಮಸ್ಥಳ ಹೆಂಗಸರಿಗೆಲ್ಲ ಸುಳ್ಳು ಹೇಳಿ ಕರ್ಕೊಂಡದ್ದು ಯಾಕೆ? ನಾನು ನಿಮ್ಗೆ ಅವತ್ತೇ ಹೇಳಿದ್ದೀನಿ, ಇದಲ್ಲ ಅಂತ. ಗೊತ್ತಾಯ್ತಲ್ಲ ನಿಮ್ದು ಧರ್ಮಸ್ಥಳ ಸಂಘದ ಒಳಗಡೆ ನಡೀತಿದ್ ಎಲ್ಲ ಗೊತ್ತಾಯ್ತಲ್ಲ. ಅಲ್ಲ, ನೀವು ಹಾಗೆಲ್ಲ ನೀವು ಒಟ್ಟಾರೆ ಮಾತಾಡುವಂತದ್ದು ಅಲ್ಲ. ಒಟ್ಟಾರೆ ತಿಳ್ಕೊಂಡೆ ಮಾತಾಡು ಸರ್. ಒಟ್ಟಾರೆ ಮಾತಾಡುವಂತ ವ್ಯಕ್ತಿ ನಾನಲ್ಲ, ಗೊತ್ತಾಯ್ತಲ್ಲ. ಸರಿ ಆಯ್ತು, ಓಕೆ. ನಾನು ಮಾತಾಡ್ತೇನೆ ನಿಮ್ಮ ಹತ್ರ. ನೀವು ಹಾಗೆಲ್ಲ ಸಭೆ ಮಾಡಿ, ಸಭೆ ಕರೆದು ಸಭೆಯಲ್ಲಿ ಮಾಹಿತಿ ಕೊಡಿ ಸರಿ ಜನರಿಗೆ. ಏನ್ ಧರ್ಮಕ್ಕೆ ನೀವು ಹಣ ಕೊಡ್ಲಿಲ್ಲ, ಬಡ್ಡಿ ತಗೊಳ್ಳಿ. ಸರಿ, ಸಭೆ ಮಾಡುವ. ಒಕ್ಕೂಟ ಸಭೆಯಲ್ಲಿ ಕೂಡ ಮಾಹಿತಿ ಕೊಡೋಣ. ಏನಾರು ಜನರಿಗೆ ಏನಾರು ಹೆಚ್ಚು ಕಡಿಮೆ ಯಾರಿಲ್ಲ, ಗೊತ್ತಾಯ್ತಲ್ಲ. ನೀವು ಯಾಕೆ ಅಂದ್ಕೊಳ್ಬೇಕು? ನೀವು ಹೇಳುದು ಅಲ್ಲ, ಇವತ್ತು ನಡೀತಾ ಇದ್ದದ್ರಲ್ಲಿ ಇನ್ನೊಂದು ಮಾತಾಡಿದಾನೆ, ಅದು ಗೊತ್ತಾಗಿದೆಯಾ ನಿಮ್ಗೆ? ಎಂತ ಮಾಡಿದಾರೆ? ಹೆಣ್ಮಕ್ಳು, ನಿಮ್ಮ ಮನೆ ಹೆಣ್ಮಕ್ಳನ್ನು ತಕೊಂಡೋಗಿ ಕೊಡಿ, ಅದು ಇದ್ ಮಾಡ್ಲಿ ಅಂತ ಹೇಳಿ ಎಲ್ಲ ಹೇಳ್ತಾನೆ ಅವನು. ಅದು ನೀವು ನೋಡ್ಲಿಲ್ವಾ? ನೋಡಿ ನೀವು ಲೈವ್ ಪೂರ್ತಿ ನೋಡಿ. ಲೈವ್ ಪೂರ್ತಿ ನೋಡ್ತಾ ಇದ್ದೆ ನಾನೀಗ. ಧರ್ಮಸ್ಥಳ ಸಂಘದವ್ರು ಹೋಗಿದ್ರ ಅಂತ ಹೇಳಿ ನಾವು ಮಾತಾಡೋದು. ನಾವು ಹೋಗ್ಲಿಲ್ಲ ಕಾರ್ಯಕ್ರಮ, ನಮ್ಮ ಮನೆ ಇಲ್ಲೇ ಇದ್ದೆ ಅಂಗಡಿ ಇಲ್ಲ. ನಾನ್ ನೋಡಿ ಹೇಳಿ ಮಾತಾಡ್ತಿದ್ದದ್ದು. ಅದೇ ಲೈವ್ ಪೂರ್ತಿ ನೋಡಿ ಅಮ್ಮ. ಜನರನ್ನ ಬಿಟ್ಟಂತ ಗಲಾಟೆ ಎಬ್ಸುದು ಅಂತಕ್ಕೆ ಅಲ್ಲ, ಜನರನ್ನ ಬಿಟ್ಟು ಗಲಾಟೆ ಅಲ್ಲ. ಆಯ್ತು, ಅವರು ಎಲ್ಲರೂ ಇದ್ದಾರೆ, ನಾವು ಇದ್ದೇವೆ. ಯಾಕೆ ಅಲ್ಲಿ ಹೋಗಿ ಗಲಾಟೆ ಮಾಡಿದ್ರು ಅವ್ರು ಇವತ್ತು? ಅದು ನಮ್ಗೆ ಬೇಕು.
ಅಲ್ಲ ನೀವು ಯಾಕೆ ಒಕ್ಕೂಟ ಸಭೆ ಕರೀನಿ, ಸಭೆಯಲ್ಲಿ ಮಾತಾಡಿ, ಫೋನ್ ನಲ್ಲೆಲ್ಲ ಸಭೆಯಲ್ಲಿ ಮಾತಾಡಿ, ಸರಿ ಗೊತ್ತಾಯ್ತಲ್ಲ? ಸರಿ 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 ಯಾರೇನ್ ಹಣ ಧರ್ಮ ಕೊಡ್ಲಿಲ್ಲ, ಕೈಯಿಂದ ಕೊಡ್ಲಿಲ್ಲ, ನಿಮ್ ಕೈಯಿಂದ ಕೊಡ್ಲಿಲ್ಲ, ಹಂಗೆ ಸಂಬಳ ತಕೊಳ್ತಿದ್ರೆ ಅಲ್ಲ, ಗೊತ್ತಾಯ್ತಲ್ಲ? ಹ್ಮ್ ಸರಿ ಸರಿ ಓಕೆ ಆಯ್ತು.